ಅಕ್ಕಿ ನೆನೆಸದೆ ಬೇಳೆ ಹಾಕದೆ 5 ನಿಮಿಷದಲ್ಲಿ ಸೂಪರ್ ಆಗಿರುವಂಥ ದೋಸೆ ಮಾಡಬೇಕಾ? ಹಾಗೆಯೇ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ದೋಸೆ ತಿನ್ನೋದಕ್ಕೆ ನಮಗೆ ಚಟ್ನಿ, ಪಲ್ಯ, ಸಾಗು ಯಾವುದೂ ಬೇಕಾಗಿರಲ್ಲ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆಲ್ಲ? ತುಂಬ ದಿನ ಆಯಿತು ನಾನು ವೀಡಿಯೋಗಳನ್ನು ಹಾಕದೆ. ಆಲ್ಮೋಸ್ಟ್ ಒಂದು 10 ದಿನದ ಮೇಲಾಯಿತು ಅನಿಸುತ್ತೆ. ತುಂಬ ಬ್ಯುಸಿ ಇದ್ದೆ, ಆಮೇಲೆ ಊರ ಕಡೆ ಕೂಡ ಹೋಗಿದ್ದೆ. ಸೊ ನಂಗೆ ಪುರ್ಸೊತ್ತಾಗಿರಲಿಲ್ಲ. ಇವತ್ತೊಂದು ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ಒಂದು ಅಕ್ಕಿ ಬೇಡ ಮತ್ತು ಬೇಳೆ ಅಥವಾ ಉದ್ದನ್ನೆಲ್ಲ ನೆನೆಸುವಂಥ ಕೆಲಸನೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷದಲ್ಲಿ ದಿಢೀರಾಗಿ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ಈ ದೋಸೆನ ತಿನ್ನಲಿಕ್ಕೆ ನಮಗೆ ಚಟ್ನಿ ಆಗಲಿ ಪಲ್ಯ ಆಗಲಿ ಏನು ಬೇಡ. ತುಂಬ ರುಚಿಯಾಗಿರುವಂಥ, ತುಂಬಾ ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್, ಅದು ಒಂದು ದೋಸೆ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಮಕ್ಕಳಿಗೆ ಸ್ಕೂಲ್ ಶುರುವಾಗಿದೆ. ಲಂಚ್ ಬಾಕ್ಸ್ಗೆ ನಾವು ಡಿಫ್ರೆಂಟ್ ಆಗಿರುವಂಥದ್ದನ್ನು ಮಾಡ್ತಾ ಇರಬೇಕಾಗುತ್ತೆ. ಒಂದ್ಸರಿ ಇದನ್ನ ಮಾಡಿ ಕೊಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ರೆಸಿಪಿನ ನೋಡಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಸಬ್ಸ್ಕ್ರೈಬ್ ಆದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಮಗೆ ರಾತ್ರಿ ಮಲಗುವಾಗ ಅಕ್ಕಿ ಹಾಕೋದಕ್ಕೆ ಮರ್ತು ಹೋದರೆ ಅಥವಾ ಬೇಳೆ ಎಲ್ಲ ಇಲ್ಲ ಅಂತಂದರೆ ಸುಲಭವಾಗಿ, ಮತ್ತು ಜಾಸ್ತಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆ ಜಾಸ್ತಿ ಟೈಮ್ ಇಲ್ಲ, ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತಂದರೆ ತುಂಬ ಸುಲಭವಾಗಿ ಇದನ್ನ ಮಾಡ್ಬೋದು. ಮಾಡೋದಕ್ಕೆ 1 ಬೌಲಷ್ಟು ಗೋಧಿ ಹಿಟ್ಟು, ಆಮೇಲೆ ತುರಿದಿರುವಂತಹ ಕಾಯಿ, ಫ್ರೆಶ್ ಆಗಿರುವಂಥದ್ದನ್ನೇ ತಗೊಳ್ಳಿ, ಕೊಬ್ಬರಿ ಏನು ಬೇಡ. ಅದಾದ ನಂತರ ಒಂದು ಸ್ವಲ್ಪ ಬೆಲ್ಲ. ಇದಿಷ್ಟೇ ಬೇಕಾಗಿರೋದು. ತುಂಬ ರುಚಿಯಾಗಿ ಸುಲಭವಾಗಿ ಮಾಡ್ಬೋದು ಇದನ್ನ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಕಾಯಿ ಮತ್ತು ಈ ಬೆಲ್ಲನ ಹಾಕಿ ಒಂದು ಸ್ವಲ್ಪ ಹುರಿದ್ಕೋಬೇಕು. ಅಂದರೆ ಹೂರಣ ಥರ ನಾವು ರೆಡಿ ಮಾಡಬೇಕು. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೇನೆ. ತುಪ್ಪನ ಹಾಕಿಬಿಟ್ಟು ಮಾಡಿದರೆ ರುಚಿ ಜಾಸ್ತಿ ಇರುತ್ತೆ. ತಿನ್ನೋದಕ್ಕೆ ಅಂದರೆ ನಮಗೆ ಪರ್ಫೆಕ್ಟ್ ಆಗುತ್ತೆ. ಪಲ್ಯ, ಸಾಗು, ಚಟ್ನಿ ಇಲ್ಲದೆ ಕೂಡ ಸಖತ್ ರುಚಿ ಬರುತ್ತೆ. ಕಮ್ಮಿ ಉರಿ ಇಟ್ಕೊಂಡೆ ಮೊದಲಿಗೆ ನಾವು ತುಪ್ಪನ ಕಾಯಿಸಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಹುರಿದ್ಕೋಬೇಕು. ಕಾಯಿ ತುರಿದು ಸ್ವಲ್ಪ ಆ ಮಾಯ್ಶ್ಚರ್ ಕಮ್ಮಿ ಆದ ನಂತರ, ಅಂದರೆ ಪಸ ಇರುತ್ತಲ್ವ ಅದು ಕಮ್ಮಿ ಆದ ನಂತರ ಬೆಲ್ಲ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಗುದ್ದಿ ಏಲಕ್ಕಿನ, ಒಂದು 2-3 ಏಲಕ್ಕಿನ ಗುದ್ದಿ ಹಾಕ್ಕೊಳ್ಳಿ. ಒಳ್ಳೆ ಆರೋಮ ಬರುತ್ತೆ, ಅಂದರೆ ಒಳ್ಳೆ ಫ್ಲೇವರ್ ಬರುತ್ತೆ ದೋಸೆಗೆ. ಇವಾಗ ಏನು ಅಂತಂದರೆ ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಹುರಿದ್ಕೋಬೇಕು. ಬೆಲ್ಲ ಮತ್ತು ಕಾಯಿ ತುರಿ ಮಿಕ್ಸ್ ಆಗಿ ಹೂರಣ ಥರ ಆಗಬೇಕು. ಅಂದರೆ ನಾವು ಹೋಳಿಗೆಗೆ ಮಾಡುವಂಥ ಹೂರಣದಷ್ಟು ಆಗಿಲ್ಲದಿದ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಅದರದ್ದು ಪಸೆ ಎಲ್ಲ ಹೋಗಿ ಬೆಲ್ಲ ಎಲ್ಲ ಒಂಚೂರು ಕರಗಿದ್ರೆ ಸಾಕು. ಯಾಕಂತಂದರೆ ಇದನ್ನೊಂದು ಸರಿ ನಾವು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆದ್ದರಿಂದ ಒಂದು ಸ್ವಲ್ಪ ಹುರಿದ್ಬಿಟ್ಟು ಇದನ್ನ ತಣ್ಣಗೆ ಮಾಡ್ಕೊತಾ ಇದ್ದೇನೆ. ಯಾಕಂತಂದರೆ ನಾವು ಮಿಕ್ಸಿಲಿ ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ತಣ್ಣಗಾದರೆ ಒಳ್ಳೆಯದು. ಅಷ್ಟೊತ್ತಿಗೆ ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ನಾವು ಬೆಲ್ಲ ಮತ್ತು ಕಾಯಿ ಹೂರಣನ ಇದಕ್ಕೆ ಸೇರಿಸ್ಬೋದು. ಅಷ್ಟೊತ್ತಿಗೆ ಈ ಹೂರಣ ತಣ್ಣಗಾಗಿರುತ್ತೆ. ಈಗ ಇದನ್ನ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ 2-3 ರೌಂಡ್ ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನುಣ್ಣಗಾದರೂ ಏನೂ ತೊಂದರೆ ಇಲ್ಲ, ಸಮಸ್ಯೆ ಏನೂ ಇಲ್ಲ. ಇವಾಗ ಈ ಹೂರಣನ ನಾನು ರೆಡಿ ಮಾಡಿಟ್ಟಿರುವಂಥ ಗೋಧಿ ಹಿಟ್ಟಿಗೆ ಹಾಕ್ಕೊತಾ ಇದ್ದೇನೆ. ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಆಗಲಿ. ಆನಂತರ ಬೇಕಾದರೆ ನಾವು ನೀರು ಹಾಕಿ ಕಲಿಸ್ಕೋಬೋದು. ಫಸ್ಟ್ ಇದೆಲ್ಲ ಒಂಚೂರು ಕ್ಲೀನಾಗಿ ಮಿಕ್ಸ್ ಆಗಲಿ. ಇವಾಗ ಏನು ಅಂತಂದರೆ, ನೀರನ್ನು ನೋಡ್ಕೊಂಡು ಹಾಕಿ. ಒಂದೇ ಸರಿಗೆ ಜಾಸ್ತಿ ನೀರು ಹಾಕೋದಲ್ಲ. ಫಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದಾಗಿ ಈ ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ. ಯಾಕಂತಂದರೆ ಈ ಗೋಧಿ ಹಿಟ್ಟಿಗೆ ನೀರು ಹಾಕಿದಾಗ ನಿಮಗೆ ಗಂಟಾಗುತ್ತೆ. ಅದರಿಂದ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ. ಇದು ದಪ್ಪ ಆಯಿತು ನೋಡಿ ಈ ದೋಸೆ ಹಿಟ್ಟು. ಫಸ್ಟ್ ನೀರು ಹಾಕಿದಾಗ ಇಷ್ಟು ದಪ್ಪ ಆದರೆ ತೊಂದರೆ ಇಲ್ಲ. ಯಾಕಂತಂದರೆ ನೀರು ಹಾಕಿದಾಗ ಮತ್ತು ಜಾಸ್ತಿ ನೀರು ಹಾಕಿ ತೆಳ್ಳಗಾದರೆ ಮತ್ತೆ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಅಂತ ಏನಿಲ್ಲ, ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮತ್ತೆ ಸೇರಿಸಿದ್ರೆ ಆಯಿತು. ಇವಾಗ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ನನಗೆ ದೋಸೆ ಹಿಟ್ಟಿಗೆ ಯಾವ ಹದ ಬೇಕು ಆ ಹದಕ್ಕೆ ರೆಡಿ ಮಾಡ್ಕೊತಾ ಇದ್ದೇನೆ. ನೋಡಿ ಇದು ಪರ್ಫೆಕ್ಟ್ ಆಗಿದೆ. ಒಂದು ವೇಳೆ ನಿಮಗೆ ತೆಳ್ಳಗಾಯಿತು, ತುಂಬ ತೆಳ್ಳಗಾದರೆ ಗೋಧಿ ದೋಸೆ ಹಿಟ್ಟಲ್ಲಿ ನಮಗೆ ದೋಸೆ ಹಾಕೋದಕ್ಕೆ ಆಗಲ್ಲ. ತುಂಬ ತೆಳ್ಳಗಾಯಿತು ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ದಪ್ಪ ಆಯಿತು ಅಂತಂದರೆ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಈಗ ನಾವು ಸ್ಟವ್ ಮೇಲೆ ಕಾವಲಿನ ಇಟ್ಕೊಂಡು ಚೆನ್ನಾಗಿ ಕಾಯಿಸಿ ಮೀಡಿಯಮ್ ಉರಿ ಇಟ್ಕೊಳ್ಳಿ. ತವ ಕಾದ ನಂತರ ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು, ಇದು ಕಬ್ಬಿಣದ ತವ ಆಗಿರೋದ್ರಿಂದ ಆಯಿಲ್ ಹಚ್ಚಿಬಿಟ್ಟು ನಾನೊಂದು ಸ್ವಲ್ಪ ಒರೆಸ್ಕೊತಾ ಇದ್ದೇನೆ. ಇಲ್ಲದಿದ್ದರೆ ಅದು ದೋಸೆ ಎಳೆಯೋದಕ್ಕೆ ಬರಲ್ಲ.
ತುಂಬ ಎಣ್ಣೆ ಪಸೆ ತವದ ಮೇಲೆ ಇದ್ದರೆ ನಾನ್ ಸ್ಟಿಕ್ ತವದಲ್ಲೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ದೋಸೆನ ಹಾಕ್ಕೊತಾ ಇದ್ದೇನೆ, ನೋಡ್ತಾ ಇದ್ದೀರಲ್ವ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಬೇಕಾದರೆ ಹಾಕೋಬೋದು, ಇದು ಚಾಯ್ಸ್, ಹಾಕಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ತುಪ್ಪನ ಹಾಕಿಬಿಟ್ಟು, ಜಾಸ್ತಿ ತುಪ್ಪ ಬೇಡ, ಒಂಚೂರು ಹಾಕಿದರೆ ಸಾಕು. ಮುಚ್ಚಳೆನ ಮುಚ್ಚಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಕಾಯಿಸೋಕ್ಕೆ ಬಿಡಬೇಕು. ಇದು ಬೆಲ್ಲ ದೋಸೆ ಆಗಿರೋದ್ರಿಂದ ತಳ ಹಿಡಿಯುತ್ತೆ, ಅದರಿಂದ ಉರಿನ ಕಮ್ಮಿ ನೋಡ್ಕೊಂಡು ಇಟ್ಕೊಳ್ಳಿ. ಹಾಗೆಯೇ ಬೆಲ್ಲ ದೋಸೆ ಆಗಿರೋದ್ರಿಂದ ಇದೆಷ್ಟು ಕಾಯುತ್ತೆ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ. ಬೇಕಾದರೆ ಕಾದ ನಂತರ ಸ್ವಲ್ಪ ಮಗುಚಿ ಹಾಕಿಬಿಟ್ಟು ಕಾಯಿಸ್ಕೊಳ್ಳಿ. ನೋಡಿ, ಸೂಪರ್ ಆಗಿರುವಂಥ ದೋಸೆ ರೆಡಿಯಾಗಿದೆ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಆ ಬೆಲ್ಲ ತುಪ್ಪದ ಪರಿಮಳ ಇದೆಯಲ್ಲ, ತುಂಬಾ ಚೆನ್ನಾಗಿ ಬರ್ತಾಯಿದೆ, ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ. ನೋಡಿ, ಸೂಪರ್ ಆಗಿರುವಂತಹ ದೋಸೆ ರೆಡಿಯಾಗಿದೆ. ತಿನ್ನೋದಕ್ಕೆ ಏನು ಬೇಡ, ಮತ್ತು ನೀವು ತುಪ್ಪ ಸವರ್ಕೊಂಡು ತಿನ್ನೋ ಅವಶ್ಯಕತೆ ಕೂಡ ಇಲ್ಲ, ಹಾಗೇ ತಿನ್ಬೋದು. ರುಚಿಯಾಗಿರುವಂಥ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೀಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.